ಮೊದಲನೇದಾಗಿ ನಾನು ಈ ಭಾರತೀಯ ಸನಾತನ ಸಂಸ್ಕೃತಿಯ ಶ್ರೇಷ್ಠವಾದಂಥ ಒಂದು ವಿದ್ಯೆ, ಶ್ರೇಷ್ಠವಾದಂಥ ಒಂದು ಜೀವನ ಪದ್ಧತಿಯನ್ನು ಮತ್ತು ಬದುಕಿನ ಒಂದು ವಿಧಾನವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟು ಇಡೀ ಜಗತ್ತಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಸಂತೋಷದಿಂದ ಆಚರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣೀಕರ್ತರಾಗಿರುವಂಥ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ, ದೇಶದ ನಾಯಕರಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರಣಕ್ಕೆ ಇಡೀ ವಿಶ್ವದಲ್ಲಿ ಇವತ್ತು ಎಲ್ಲ ಕಡೆಗಳಲ್ಲೂ ಈ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈ ಕಾರಣಕ್ಕೆ ನಾನು ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಚ್ಚಿಗೆ ಮಾತನಾಡುವಂಥ ವೇದಿಕೆ ಖಂಡಿತವಾಗಿಯೂ ಇದಲ್ಲ. ಆದರೆ ಇಂಥ ಒಂದು ಶ್ರೇಷ್ಠವಾದಂಥ ವಿದ್ಯೆಯನ್ನು, ಶ್ರೇಷ್ಠವಾದ ಸಂಸ್ಕೃತಿಯ ಅನಾವರಣವನ್ನು ಮಾಡಿಕೊಟ್ಟಂಥ ಈ ಮಣ್ಣಿನ ಎಲ್ಲ ಗುರುಗಳನ್ನು, ವಿಶೇಷವಾಗಿ ಪತಂಜಲಿ ಸಹಿತ ಎಲ್ಲ ಗುರುಗಳನ್ನು ಕೂಡ ನಾನು ಕೈ ಮುಗಿದು ಧನ್ಯವಾದಗಳನ್ನು ತಲೆಬಾಗಿ ನಮಸ್ಕರಿಸಲು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಭಾರತೀಯ ಜೀವನ ಪದ್ಧತಿ, ಈ ಸನಾತನವಾದ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ತಂದುಕೊಡಬಲ್ಲದು ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ಅದು ಕೂಡ ಇವತ್ತು ವಿಶ್ವದ ಪರಿಸ್ಥಿತಿಯನ್ನು ತಾವೆಲ್ಲರೂ ನೋಡಿದರೆ ಎಲ್ಲ ಕಡೆಗಳಲ್ಲೂ ಒಂದು ರೀತಿಯ ಯುದ್ಧ, ಭಯ, ಒಬ್ರಿಗೊಬ್ಬರು ದ್ವೇಷವನ್ನು ಸಾಧಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಸನಾತನವಾದ ಸಂಸ್ಕೃತಿ, ನಮ್ಮ ಭಾರತೀಯ ಜೀವನ ಪದ್ಧತಿಯ ಒಂದು ದೊಡ್ಡ ಕೊಡುಗೆ, ಒಂದು ದೊಡ್ಡ ಉಡುಗೊರೆ ಆಗಿರುವಂಥ ಈ ಯೋಗ ಇಡೀ ಜಗತ್ತನ್ನು ಒಂದುಗೂಡಿಸುವಂಥ ಒಂದು ಸಾಧನವಾಗಲಿ. ನಮ್ಮ ದೇಹದಲ್ಲಿ ಮನಸ್ಸು ಮತ್ತು ದೇಹವನ್ನು ಹೇಗೆ ಅಲೈನ್ ಮಾಡಲಿಕ್ಕೆ ಯೋಗ ಒಂದು ಸಾಧನ ಆಗಿದೆಯಾ, ಅದೇ ರೀತಿ ವಿಶ್ವದ ಎಲ್ಲ ಶಕ್ತಿಗಳನ್ನು ಮನುಕುಲದ ಉದ್ಧಾರಕ್ಕಾಗಿ, ಮನುಕುಲದ ಶಾಂತಿ ಸಹಬಾಳ್ವೆಗಾಗಿ ಭಾರತೀಯ ಸಂಸ್ಕೃತಿಯ ಈ ಶ್ರೇಷ್ಠವಾದ ಕೊಡುಗೆ ಯೋಗ ಒಂದು ಸಾಧನವಾಗಲಿ. ಅಂಥ ಒಂದು ಶ್ರೇಷ್ಠ ಪ್ರಯತ್ನವನ್ನು ಮಾಡಿರುವಂಥ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಇಡೀ ಜಗತ್ತು ಉಗ್ರವಾದದ ವಿರುದ್ಧ ಹೋರಾಡುವಂತಾಗಲಿ ಮತ್ತು ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬಾಳುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಆಯುಷ್ ಇಲಾಖೆಯ ಪ್ರಮುಖರಿಗೆ, ಎಲ್ಲ ಬಂಧುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಕರ್ನಾಟಕ ಆಯುರ್ವೇದ ಕಾಲೇಜಿನ ಡಾಕ್ಟರ್ ಸುಕನ್ಯಾ ಇವರು ಎಲ್ಲ ಬಹುಮಾನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಳ್ವಾಸ್ ನ್ಯಾಚುರೋಪತಿ ಕಾಲೇಜಿನ ಡಾಕ್ಟರ್ ಪ್ರಜ್ಞಾ ಪಿ ಶೆಟ್ಟಿ ಇವರು ಎಲ್ಲ ಬಹುಮಾನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯೋಗ ದಿನದ ಸಂದೇಶ. ದರ್ಶನ್ HV ಭಾರತ್ IAS ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರಿಂದ. ಎಲ್ಲರಿಗೂ ಬೆಳಗಿನ ವಂದನೆಗಳು. ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂತಹ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ ಶಾಸಕರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಹಾಗೆ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಸನ್ಮಾನ್ಯ ಡಾಕ್ಟರ್ ಭರತ್ ಶೆಟ್ಟಿರವರು ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀಯುತ ಮಂಜುನಾಥ್ ಭಂಡಾರಿರವರು ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತು, ಹಾಗೂ ಡಾಕ್ಟರ್ ಆನಂದ್ ಕೆ, ಭಾರತೀಯ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ, ನಮ್ಮ ಜಿಲ್ಲಾ ಅಧಿಕಾರಿಗಳಿಗೂ, ಇಲ್ಲಿ ನೆರೆದಿರುವಂಥ ಎಲ್ಲ ನೆಚ್ಚಿನ ಮಕ್ಕಳು, ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಯೋಗ ಪ್ರಿಯರಿಗೆಲ್ಲರಿಗೂ ಇವತ್ತಿನ ಯೋಗ ದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಧಿಕಾರನ ವಹಿಸ್ಕೊಂಡ ನಂತರ ಮೊದಲನೆಯ ಒಂದು ಸಮಾರಂಭ ಅಂತಲೇ ಹೇಳ್ಬೋದು. ಹಾಗೂ ಭಾಳ ಖುಷಿ ಕೂಡ ಆಗ್ತದೆ. ಇಂಥ ಒಂದು ಒಳ್ಳೆಯ ಯೋಗ ದಿನಾಚರಣೆಯ ದಿನದಂದು ನನಗೆ ಮೊದಲನೆಯ ಒಂದು ಈ ರೀತಿ ಪಬ್ಲಿಕ್ ವೇದಿಕೆ ನನಗೆ ಸಿಕ್ಕಿರುವಂಥದ್ದು. ಸ್ನೇಹಿತರೆ,
ಯೋಗ ದಿನಾಚರಣೆ ಅನ್ನೋದು ಇವತ್ತಿಗೆ ಭಾರತಕ್ಕೊಂದೇ ಸೀಮಿತವಾದಂತಲ್ಲ. ಇವತ್ತಿಗೆ ದಕ್ಷಿಣದಲ್ಲಿ ಆಸ್ಟ್ರೇಲಿಯಾ ದೇಶದಿಂದ, ಉತ್ತರದಲ್ಲಿ ರಷ್ಯಾ ದೇಶದವರೆಗೂ, ಪೂರ್ವದಲ್ಲಿ ಜಪಾನ್ ದೇಶದಿಂದ, ಪಶ್ಚಿಮದಲ್ಲಿ ಅಮೆರಿಕ ದೇಶದವರೆಗೂ ಎಲ್ಲ ಕಡೆಯೂ ಬಹುಶಃ 161 ದೇಶಗಳು ನನ್ನ ಮಾಹಿತಿ ಪ್ರಕಾರದಲ್ಲಿ ಈ ಯೋಗ ದಿನಾಚರಣೆ ಒಟ್ಟಿಗೆ ಆಚರಿಸ್ತವೆ. ಈ ಒಂದು ಏನು ಆಚರಣೆ ಇದೆ ಇವತ್ತಿಗೆ ಭಾರತಕ್ಕೆ ಸೀಮಿತದಂತೆಲ್ಲದು ಇದ್ರೂ ಕೂಡ ಈ ವಸುದೈವ ಕುಟುಂಬಕಂ ಅನ್ನೋ ಒಂದು ನಮ್ಮ ಕಾನ್ಸೆಪ್ಟ್ ಏನಿದೆ, ಆ ಒಂದು ಇದರಲ್ಲಿ ಇಡೀ ವಿಶ್ವವೇ ಒಂದು ಕುಟುಂಬ ಅನ್ನೋ ಒಂದು ಜನಪ್ರಿಯ ಸಂದೇಶನ ಈ ಯೋಗ ದಿನಾಚರಣೆಯ ಮೂಲಕ ನಾವು ಭಾರತದಲ್ಲಿ ಸಾರ್ತಾ ಇದ್ದೇವೆ. ಹಾಗೆ ಈ ನಮ್ಮ ಯೋಗ ದಿನಾಚರಣೆ ಒಂದೇ ದಿನ ನಾವು ಯೋಗ ಮಾಡೋದ್ರ ಬದಲು ಪ್ರತಿದಿನ ಅಥವಾ ಪ್ರತಿ ವಾರ ಅಥವಾ ಪ್ರತಿ ತಿಂಗಳಲ್ಲಿ ಒಮ್ಮೆ ಆದ್ರೂ ನಾವು ಯೋಗನ ಆಚರಣೆ ಮಾಡಬೇಕಾಗ್ತದೆ, ಯೋಗನ ನಾವು ಕಲಿಬೇಕಾಗ್ತದೆ, ಯೋಗನ ಪಾಲಿಸಬೇಕಾಗ್ತದೆ. ಈ ಯೋಗ ಅನ್ನೋದು ದೈಹಿಕ ಅಭಿವೃದ್ಧಿಗೆ ಒಂದೇ ಅಲ್ಲದೆ ನಮ್ಮ ಮಾನಸಿಕ ಸಮತೋಲನ ಕಾಯ್ಕೊಳ್ಳೋದಕ್ಕೂ ಕೂಡ ಭಾಳಷ್ಟು ಮುಖ್ಯವಾದಂಥದ್ದು. ಸೊ ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಇದ್ದರೆ ಒಬ್ಬ ಮನುಷ್ಯನಲ್ಲಿ ಖಂಡಿತವಾಗಿಯೂ ಅವನ ಎಲ್ಲ ರೀತಿಯ ಬೆಳವಣಿಗೆ ಆಗ್ತದೆ, ಅವನ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗ್ತದೆ, ಅವನಿರೋ ಪರಿಸರಕ್ಕೂ ಕೂಡ ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತದೆ, ಅವನಿಗೂ ಕೂಡ ಅವನಿಗಾಗಲಿ ಅವಳಿಗಾಗಲಿ ಎಲ್ಲರೂ ಕೂಡ ಹಸನ್ಮುಖಿಯಾಗಿರ್ತಾರೆ ಅನ್ನೋ ಒಂದು ಸಂದೇಶನ ಈ ಯೋಗ ದಿನಾಚರಣೆ ಮೂಲಕ ನಾವು ಕೊಡ್ತಾ ಇದ್ದೀವಿ. ಕೊನೆಯದಾಗಿ ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತೆಲ್ಲರೂ ನೀವು ಬಂದಿದ್ದೀವಿ. ಇದೇ ರೀತಿ ಯೋಗವನ್ನು ಪ್ರತಿ ಸಲನೂ ತಮಗೆ ಆದದ ಕೈಯಲ್ಲಿ ತಾವು ಒಬ್ಬರೇ ಅಲ್ಲ, ತಮ್ಮ ಮನೆ ಮಂದಿಗೆ ಹಾಗೂ ಅಕ್ಕಪಕ್ಕದಲ್ಲಿ ಇರುವವರಿಗೆಲ್ಲರಿಗೂ ಈ ಯೋಗ ದಿನಾಚರಣೆಯ ಸಂದೇಶನ ಸಾರಿ ಯೋಗನ ಖಂಡಿತವಾಗೂ ಮಾಡಬೇಕಾಗ್ತದೆ. ನಾವೆಲ್ಲರೂ ಸ್ಕೂಲಲ್ಲಿ ಇರಬೇಕಾದ್ರೆ, ಶಾಲೆಯಲ್ಲಿ ಇರಬೇಕಾದ್ರೆ ಇವಾಗ ತಾನೇ ಶಾಸಕರ ಹತ್ರ ಹೇಳ್ತಾ ಇದ್ವಿ, ನಮಗೆಲ್ಲರೂ ವಾರಕ್ಕೆ ಒಂದು ಸರಿ ಸೋಮವಾರ ಅಥವಾ ಶುಕ್ರವಾರ ಶಾಲೆಗಳಲ್ಲಿ ಯೋಗನ ಮಾಡಿಸ್ತಾ ಇದ್ರು 1 ಗಂಟೆ. ಅದೇ ರೀತಿ ಬೆಳವಣಿಗೆ ಎಲ್ಲ ಶಾಲೆಗಳನ್ನು ಮುಂದುವರೆದರೆ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಯೇತರರಿಗೆ ಖಂಡಿತ ಉಪಯೋಗ ಆಗ್ತದೆ. ಇವತ್ತಿಗೆ ನೀವು ಯಾರೇ ಒಂದು ನೋಡಿದ್ರು, ಅದು ಯಾರೇ ಒಂದು ವೃದ್ಧ ಜೀವಿ ಆಗಿರ್ಬೋದು, ಹಿರಿಯ ಜೀವಿ ಆಗಿರ್ಬೋದು, ಖಂಡಿತ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಆಹಾರದಲ್ಲಿ ನಾವು ಏನು ತೋಡ್ಕೊತೀವಿ ಅದೇ ರೀತಿ ಯೋಗನ ಕೂಡ ಮಾಡ್ತೀವಿ ಅಂತ ಹೇಳಿ. ಸೊ ಯೋಗದಿಂದ ಆಗುವಂಥ ಬಹಳಷ್ಟು ಒಂದು ಬದಲಾವಣೆಗಳು ಮತ್ತು ಉಪಯೋಗಗಳು ನಮಗೆಲ್ಲ ಗೊತ್ತಿರುವಂಥದ್ದೇ. ಆದರೆ ಈ ಒಂದು ಜೀವನ ಶೈಲಿಲಿ ಯೋಗವನ್ನು ಕೂಡ ಒಂದು ಆ ಜೀವನ ಶೈಲಿಯ ಭಾಗವಾಗಿ ನಾವು ಅಂದ್ಕೊಂಡ್ರೆ ನಾವೆಲ್ಲರನ್ನು ಸುಖವಾಗಿರ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಅರ್ಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳರ್ಸ್ತಾ ನಾನು ಈ ಮಾತುಗಳನ್ನ ಮುಗಿಸ್ತೇನೆ. ಯೋಗ ಜಗತ್ತಿಗೆ ನಿಮಗೆಲ್ಲ ಸ್ವಾಗತ. ಆರಂಭದಲ್ಲಿ ಚಿಕ್ಕ ಧ್ಯಾನ ಮಾಡೋಣ. ತೋರು ಬೆರಳು, ಹೆಬ್ಬೆರಳಿನ ತುದಿ ಚಿನ್ಮುದ್ರೆ, ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ, ದೇಹ ಸಡಿಲ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಮನಸ್ಸಿನ ನಿರ್ಮಲತೆಗಾಗಿ, ಶಾಂತಿಗಾಗಿ ಧ್ಯಾನ ಮಾಡೋಣ. ದಯವಿಟ್ಟು ಪೂರ್ತಿ ಭಾಗವಹಿಸಿ. ಸ್ಟ್ರೈಟ್ ಯುವರ್ ಬ್ಯಾಕ್ ಬೋನ್ ಆ್ಯಂಡ್ ನೆಕ್ ಆ್ಯಂಡ್ ಹೆಡ್ ರೀಜನ್. ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್. ಉಸಿರನ್ನೇ ಗಮನಿಸಿ. ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸಿ. ಪ್ಲೀಸ್ ಟ್ರೈ ಟು ಕಾನ್ಸಂಟ್ರೇಟ್ ಓನ್ಲಿ ಇನ್
ನಾರ್ಮಲ್ ಬ್ರೀದಿಂಗ್ ಫಾರ್ ಸಮ್ ಟೈಮ್. ಸ್ವಲ್ಪ ಹೊತ್ತು ಏಕಾಗ್ರತೆಗಾಗಿ ಧ್ಯಾನ ಮಾಡೋಣ. ಗಮನಿಸಿ, ಸಾಮಾನ್ಯ ಉಸಿರಾಟವನ್ನೇ ಗಮನಿಸುತ್ತಾ ಇರಿ. ಡೋಂಟ್ ಥಿಂಕ್ ಎನಿಥಿಂಗ್ ಎಲ್ಸ್. ಪ್ಲೀಸ್ ಟ್ರೈ ಟು ಕಾನ್ಸಂಟ್ರೇಟ್ ಓನ್ಲಿ ಇನ್ ನಾರ್ಮಲ್ ಬ್ರೀದಿಂಗ್ ಫಾರ್ ಸಮ್ ಟೈಮ್. ಗಾಢವಾದ ಮೌನಕ್ಕೆ ಬರೋಣ. ಶಾಂತವಾದ ವಾತಾವರಣ ನಿರ್ಮಾಣ ಮಾಡೋಣ. ಸ್ಲೋಲಿ ಕಮ್ ಟು ದ ನಾರ್ಮಲ್ ಪೊಸಿಷನ್. ರಿಲ್ಯಾಕ್ಸ್. ಎಸ್ ಡಿಯರ್ ಆಲ್ ಯೋಗ ಬಂಧುಸ್, ನಾವು ಲೆಟ್ ಅಸ್ ವಿಲ್ ಸ್ಟಾರ್ಟ್. ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನಾ ಕ್ರಿಯೆ. ಪ್ಲೀಸ್ ಸ್ಟ್ಯಾಂಡ್ ಅಪ್ ಮಾಡಿಕೊಂಡೇ ಹೋಗೋಣ. ಈಗಾಗಲೇ ಎಲ್ರಿಗೂ ಸಹ ಗೊತ್ತಿದೆ ವಾಗಿ ಚಾಲನಾ ಕ್ರಿಯೆ. ಈಗ ನೆಕ್ ಎಕ್ಸರ್ಸೈಸ್. ಕುತ್ತಿಗೆಯ ಬಿಗಿತ, ಕುತ್ತಿಗೆಯ ಸ್ಟ್ರೆಸ್ಗಳು ಹೋಗಲಿಕ್ಕೆ ಉಸಿರನ್ನು ಹೊರಹಾಕುತ್ತಾ ಎಕ್ಸೇಲ್. ಚಿನ್ ಟು ದ ಕಾಲರ್ ಬೋನ್, ಬೆಂಡ್ ಫಾರ್ವರ್ಡ್. ಮೆತ್ತಗೆ ಮಾಡಿ. ಇನ್ಹೇಲ್, ಉಸಿರನ್ನು ತೆಗೆದುಕೊಂಡು ಹಿಂದೆ ಮಾಡಿ. ಹೆಡ್ ಆ್ಯಂಡ್ ನೆಕ್ ಹ್ಯಾಂಗ್, ಬೆಂಡ್ ಬ್ಯಾಕ್ವರ್ಡ್. ಎಕ್ಸೇಲ್ ಪೊಸಿಷನ್. ವೆರಿ ಗುಡ್. ಈಗ ಕುತ್ತಿಗೆ ಬಲಕ್ಕೂ ಎಡಕ್ಕೂ ಹ್ಯಾಂಗ್. ಎಕ್ಸೇಲ್, ಉಸಿರನ್ನು ಹೊರಹಾಕುತ್ತಾ ಬಲ ಪಾರ್ಶ್ವಕ್ಕೆ ಹ್ಯಾಂಗ್ ಮಾಡಿ. ಇನ್ಹೇಲ್ ಪೊಸಿಷನ್. ನಿಮ್ಮ ಬಲ ನಿಮ್ಮ ಎಡ. ಎಕ್ಸೇಲ್, ಎಡ ಪಾರ್ಶ್ವಕ್ಕೆ. ಇನ್ಹೇಲ್ ಪೊಸಿಷನ್. ಎಕ್ಸೇಲ್, ಟರ್ನ್ ರೈಟ್ ಸೈಡ್. ಯು ಹ್ಯಾವ್ ಟು ಸಿ ಲಾಂಗ್. ಚಿನ್ನು ಟರ್ನ್ ಆಗಲಿ. ಇನ್ಹೇಲ್ ಪೊಸಿಷನ್. ಗುಡ್. ಎಕ್ಸೇಲ್, ಟರ್ನ್ ಲೆಫ್ಟ್ ಸೈಡ್. ದೂರ ನೋಡಿ, ದೂರ ನೋಡಿ. ಇನ್ಹೇಲ್ ಪೊಸಿಷನ್. ಕುತ್ತಿಗೆಯ ವ್ಯಾಯಾಮಗಳು, ನೆಕ್ ಎಕ್ಸಸೈಸ್. ಯಾರಿಗಾಗಲಿ ಕುತ್ತಿ ನೋವೆಲ್ಲ ಇದ್ದರೆ ಮಾಡೋದು ಬೇಡ ಅಂಥವ್ರು ಮಾಡೋದು. ಎಸ್ಪೆಷಲಿ ಫಾರ್ ಮೈಗ್ರೇನ್ ಹೆಡ್ಡೇಕ್, ಥೈರಾಯ್ಡ್ ಇಶ್ಯೂಸ್ಗಳು. ನಮ್ಮ ಕುತ್ತಿಗೆ ವ್ಯಾಯಾಮ ಕೊಟ್ಟ ಕುತ್ತಿಗೆಯ ಸ್ನಾಯುಗಳು ಬಲಗೊಳ್ಳುತ್ತದೆ. ಮೆಥಡ್: ಎಕ್ಸೇಲ್, ಚಿನ್ ಟು ದ ಕಾಲರ್ ಬೋನ್, ರೊಟೇಟ್ ದ ನೆಕ್. ಇನ್ನೆಲ್ ಅಂಡ್ ಎಕ್ಸೇಲ್, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಉಸಿರನ್ನು ತೆಕ್ಕೊಂಡು ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನು ತಿರುಗಿಸುವುದು. ರೊಟೇಟ್ ಮಾಡಿ. ಕ್ಲಾಕ್ ವೈಸ್ 3 ಬಾರಿ ಕ್ಲಾಕ್, 3 ಬಾರಿ ಆ್ಯಂಟಿ ಕ್ಲಾಕ್. ಮೆತ್ತಗೆ ಮಾಡಿ. ಆ್ಯಂಟಿ ಕ್ಲಾಕ್. ವೆರಿ ಗುಡ್. ರಿಲ್ಯಾಕ್ಸ್. ಆಮೇಲೆ ಭುಜಗಳ ವ್ಯಾಯಾಮ. 2 ಕೈ ನೇರವಾಗಿ ಸಮಾನ ಮುದ್ರೆ. ಕೀಪ್ ಇಟ್ ಹಿಯರ್. ಜಾಯಿನ್ ದ ಎಲ್ಬೋ. ಮೊಣಕೈ ಜೋಡಣೆ ಮಾಡಿ. ಇನ್ಹೇಲ್. ವೆರಿ ಗುಡ್, ವೆರಿ ಗುಡ್. ಎಕ್ಸೇಲ್, ಎಡಬದಿ. ಕಾಲಗಳ ಇರಬೇಕು, ಲೆಗ್ ಅಪಾರ್ಟ್. ಇನ್ಹೇಲ್ ಪೊಸಿಷನ್. ರಿಲ್ಯಾಕ್ಸ್. ಮಂಡಿಯನ್ನು ಬಗ್ಗಿಸುವುದು ಈ ಮೂಮೆಂಟ್. ಇದನ್ನು ನಾವು ಎಳೆಯ ಪ್ರಾಯದಲ್ಲಿ ಮಾಡ್ತಾ ಇದ್ರೆ 70-80 ಮಂಡಿ ನೋವು ಬರಲಿಲ್ಲ. ಇದು ನೀ ಮೂಮೆಂಟ್. ಈಗ ಒಂದೇ ಲೆಕ್ಕ ಬರ್ತದೆ. ಇನ್ಹೇಲ್. ಇನ್ನೊಮ್ಮೆ ಕೊನೆಯ ಬಾರಿ. ಎಕ್ಸೇಲ್, ಇನ್ಹೇಲ್, ರಿಲ್ಯಾಕ್ಸ್. ಸ್ಟ್ಯಾಂಡ್. ಇಂದು ಸಾಧ್ಯ ಎಂಬ ಸಂದೇಶವನ್ನು ಸಾರುವುದಿಲ್ಲವೇ ಯೋಗಡಿ ಜನರ ಜೀವನ ಶೈಲಿಯನ್ನು ಧನಾತ್ಮಕವಾಗಿ ಬದಲಾಯಿಸಬಹುದೆಂಬ ಸಂಕೀಪದಲ್ಲಿ ಹೆಪ್ಪಾಡ್. ಕಾಲಗಳಲ್ಲಿ ಅಂತರ ಮೆಲ್ಲಗೆ ಮಾಡೋಣ. ಹಾಯಾಗಿ ಮಾಡಿ. 2 ಕೈಗಳ ನೇರವಾಗಿಸಿ. ಇನ್ಹೇಲ್, ಇಂಟರ್ಲಾಕ್ ಮಾಡಿ, ಟರ್ನ್ ಮಾಡಿ. ಎಕ್ಸೇಲ್. ಈಗ ಟೋಸಲ್ಲಿ ನಿಲ್ಲಿಕ್ಕೆ ಮೆಲ್ಲಗೆ ಮಾಡಿ. ತೋಳುಗಳು ಕಿವಿಗೆ ಉತ್ತಬೇಕು. ಇನ್ಹೇಲ್, ಇಲ್ಲಿ ಇರಬೇಕು. 1 ನಾರ್ಮಲ್ ಬ್ರೀತ್. 2, 3, 4, 5, 6, 7, 8, 9, 10. ನೀ ಪೇನ್ ಇದೆ, ಹೆಡ್ ರಿಲೀಫ್ ಇದೆ, ಅವರು ಮಾಡಬಾರ್ದು. ಒಟ್ಟಿಗೆ ಮಾಡೋಣ. ವೃಕ್ಷಾಸನ ಸ್ಥಿತಿ. 9, 10. ವೆರಿ ಗುಡ್. ಟರ್ನ್ ದ ಹ್ಯಾಂಡ್ಸ್. ಎಕ್ಸೇಲ್. ಸಿಟ್ ಫಾರ್ ಬ್ಯಾಲೆನ್ಸಿಂಗ್ ಮೂಲೆಗೆ. ವೆರಿ ಗುಡ್. ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಶಿರಸ್ಸಿನ ಮೇಲೆ ತಂದಿ. ತೋಳುಗಳು ಕಿವಿ ಒತ್ತಿರಿ. ತೋಳು ಇಡಿ. ವೆರಿ ಗುಡ್. ಸಹಜ ಉಸಿರಾಟ. 1, 2 ಕಾಲ ಮಾಡಿ. 2, 3, 4, 5, 6, 7, 8, 9, 10. ಗುಡ್. ಆಲ್ಮೋಸ್ಟ್ ಬಹಳಷ್ಟು ಮಂದಿ ಈಗ ಮುಂದೆ ಬಗ್ಗುವುದು. 2 ಕೈಯನ್ನು ಮೇಲೆ ಮಾಡಿ ಸ್ಟ್ರೆಚ್ ಮಾಡಿ. ಒಮ್ಮೆ ಹಿಂದೆ ಬಗ್ಗಿ. ಹಿಂದೆ ನೋಡಿ. ಬಗ್ಗುವಾಗ ಉಸಿರನ್ನು ಹೊರ ಹಾಕುತ್ತಾ, ಅಂದರೆ ಎಕ್ಸೇಲ್. ಉದ್ದ ಬಗ್ಗೆ ಲಾಂಗ್ ಲಾಂಗ್. ಮೆಲ್ಲಗೆ ಬಗ್ಗಿ. ಎಕ್ಸೇಲ್. ಸ್ಲೋಲಿ ಟ್ರೈ ಟು ಟಚ್ ದ ಟೋಸ್. ಬಗ್ಗಿ. ಬೆಂಡ್ ಯುವರ್ ಹೆಡ್. ಕಣ್ಣು ಮುಚ್ಚಿ. ಬೆಂಡ್ ಯುವರ್ ಹೆಡ್. 9, 10. ಇನ್ಹೇಲ್. ಕಮ್ ಬ್ಯಾಕ್. 1 ಬಾರಿ ಸಾಕು. ರಿಲ್ಯಾಕ್ಸ್. ನಿತ್ಯ ಹ್ಯಾಂಗ್ ಮಾಡ್ತೀವಿ. ನಾರ್ಮಲ್ ಬ್ರೀತ್. ಎಕ್ಸೇಲ್. ನೋಡ, ಟ್ರೈ ಮಾಡೋಣ.
ಎಷ್ಟಾಗ್ತದೆ ಅಷ್ಟು ಬಗ್ಗಿ, ಹೆಚ್ಚು ಬಗ್ಬೇಡಿ. ಹಿಂದೆ ಬಗ್ಗುವಾಗ ಮೊಣಕಾಲು ಬಗ್ಗಿಸಬೇಡಿ. ಆರಂಭ. ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದೆ ಬಾಗಿ ಹೆಡ್ ಅಂಡ್ ನೆಕ್ ಹ್ಯಾಂಗ್ ಮಾಡಿ. ವೆರಿ ಗುಡ್. ನಾರ್ಮಲ್ ಬ್ರೀತ್. ಎಕ್ಸೇಲ್. ವೆರಿ ಗುಡ್. ಇನ್ನೊಮ್ಮೆ ಮಾಡೋಣ. ಚೆನ್ನಾಗಿದೆ. ಕೈ ಸ್ಟ್ರೇಟ್ ಮಾಡಿ. ಹ್ಯಾಂಡ್ ಸ್ಟ್ರೇಟ್, ಹೆಡ್ ಸ್ಟ್ರೇಟ್, ಕೈ ಸ್ಟ್ರೇಟ್ ಮಾಡಿ. ಈಗ ನಿಮ್ಮ ಬಲ ಕಾಲು 90 ಡಿಗ್ರಿ ಬಗ್ಲಿಕ್ಕೆ ಹೇಳಿಲ್ಲ. ಎಡಕಾಲು ಒಳಗಡೆ, ಕಾಲಗಲ ಸರಿ, ಕಾಲಗಲ ಪಾರ್ಶ್ವಕ್ಕೆ ಬನ್ನಿ. ಕೈಯನ್ನು ಮಂಡಿಗೆ ಕೊಟ್ಟು ಕೆಳಗೆ ಹೋಗಿ ಮೇಲೆ ನೋಡಿ. ಎಡಕೈ ಬೆರಳು ನೋಡಿ ಸರ್, ಎಡಕೈ ಬೆರಳು ನೋಡಿ. ಕೈ ಹೀಗೆ ಅಭಯ ಹಸ್ತ. ಯು ಹ್ಯಾವ್ ಟು ಸೀ ದ ಲೆಫ್ಟ್ ಹ್ಯಾಂಡ್. ಮೇಲೆ ನೋಡಿ. ಕರೆಕ್ಟ್. 1 2 3 4 5 6 7 8. ಇನ್ಹೇಲ್. ಕೈ ನೇರವಾಗಿರಲಿ ಭುಜ ಮಟ್ಟಕ್ಕೆ. ಒಳ್ಳೆಗೆ ಪರಿಶೀಲಿಸ ಒಳ್ಳೆಗಿದೆ. ವೆರಿ ಗುಡ್. ತುಂಬ ಹೋಗ್ತಾ ಇದ್ದೀವಿ. ಸರ್ ಎಲ್ಲ 8 9 10. ಇನ್ಹೇಲ್. ಈಗ ರಿಲ್ಯಾಕ್ಸ್ ಮಾಡಲಿಕ್ಕೆ ಎಕ್ಸೇಲ್. ಎಸ್, ಇಷ್ಟು ನಿಂತುಕೊಂಡು ಕೂತ್ಕೊಳ್ಳುವ ಕ್ರಮ ಇದೆ. ಪ್ಲೀಸ್ ಕೂತ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಬೇಕಾಗ್ತದೆ. ತುಸು ಇದೆ ಟೇಬಲ್ ಇದ್ದ ಕಾರಣ. ಇದೊಂದು ರಿಲ್ಯಾಕ್ಸಿಂಗ್ ಟೆಕ್ನಿಕ್. ಮುಂದೆ ಮುಂದೆ ಹೋಗೋಣಲ್ಲ, ಸ್ವಲ್ಪ ಕಾಲನೆಲ್ಲ ಮೂವ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಎಸ್ ಡಿಯರ್ ರೆಸ್ಪೆಕ್ಟೆಡ್ ಆಲ್ ಯೋಗ ಬಂದು ಈಗ ಮುಂದೆ ಮುಂದೆ ಹೋಗೋಣ. ಕಾಲಿನ ಹೆಬ್ಬೆರಳ ಮೇಲೆ ಹೆಬ್ಬೆರಳಿ. ಒಮ್ಮೆ ಬಟರ್ಫ್ಲೈ ಮಾಡಿ, ಒಮ್ಮೆ ಫ್ರೀ ಆಗಿ, ಲೆಕ್ಕಕ್ಕಿಲ್ಲ, ಅದೊಮ್ಮೆ ಫ್ರೀ ಆಗಿ. ಗಮನಿಸಿ ಬಂಧುಗಳೇ, ಈಗ ಸ್ಟಿಲ್ ಪ್ರೋಟೋಕಾಲ್ ಅಲ್ಲಿ ಸ್ಟಿಲ್ ಇರ್ಬೇಕು. ನಾನು ಮಾಡಿದಾಗ ಎಸ್. ನೆಕ್ಸ್ಟ್ ಕಂಟಿನ್ಯೂಷನ್ ವಜ್ರಾಸನ. ನೀಲ್ ಡೌನ್ ಬನ್ನಿ. ಎಸ್, ನೀಲ್ ಡೌನ್. ಆಗ ಬ್ರಿಜೇಶ್ ಸರ್ ಕೇಳಿದ್ರು ಅಡ್ವಾನ್ಸ್ ಕಲಿಲಿಕ್ಕೆ ಆಗ್ತದೆ. ನಾನು ಅದನ್ನು ತೋರಿಸಿದ ಆಗ್ತದೆ ಸರ್, ಯಾರಿಗೂ ಕಲಿಬೋದು. ಪ್ಲೀಸ್ ದಯವಿಟ್ಟು ಗಮನಿಸಿ. ಕಂಟಿನ್ಯೂಷನ್. ಈಗ ಪ್ರೋಟೋಕಾಲಿನ ಮುಂದಿನ ಆಸನ ವಜ್ರಾಸನ. ಅದಾದ ಮೇಲೆ ಮಂಡೂಕಾಸನ. ಇಲ್ಲಿ ಶಶಾಂಕಾಸನ ಅಂತ ಹೇಳ್ತಾರೆ ಅವರು. ಇದು ಪೇನ್ ಇದ್ದವರು ಮಾಡೋದು ಬೇಡ. ಇದು ಮಾಡೋ ವಿಧಾನ. ಒಮ್ಮೆ ಎದ್ದೇಳಿ ನೀ ಎಪಾರ್ಟ್ ಮಾಡಿ, ನೀ ಎಪಾರ್ಟ್. ಎಕ್ಸೇಲ್. ಮಂಡೂಕ ಅಂದ್ರೆ ಕಪ್ಪೆ ಬಗ್ಗೆ ಹೀಗೆ ಇರ್ಬೇಕಿಲ್ಲ. ಈ ಸ್ಥಿತಿಯಲ್ಲಿ ಗಲ್ಲ, ಕಣ್ಣು ಮುಚ್ಚಿ 5 6 7 8 9 10. ಇನ್ಹೇಲ್. ಕಮ್ ಬ್ಯಾಕ್. ವೆರಿ ಗುಡ್. ಇದು ತುಂಬಾ ನೋವಾದರೆ ಸುಖಾಸನ. ಇದು ಇಂಪಾರ್ಟೆಂಟ್. ಕಚೇರಿ ಕೈಯಲ್ಲಿ ಬೆನ್ನಿನ ಹಿಂದೆ ತಂದು ಸ್ಪೆಷಲಿ ಫಾರ್ ಕಂಟ್ರೋಲ್ ಆಫ್ ಬ್ಯಾಕ್ ಪೇನ್. ಬೆನ್ನು ಕಮ್ಮಿ ಆಗಿದೆ. ನಾರ್ಮಲ್ ಪೇನ್. ಹೆಡ್ ಸ್ಟೇಟ್. ಮುಖದಲ್ಲಿ ಸೌಮ್ಯ ಭಾವ. 1 2 3 4 5 6 7 8 9 10. ಇಲ್ಲ. ಈಗ ಅರ್ಧ ಉತ್ಸಾಹ 1 ಟೈಮ್ ಸಾಕು. ಇಂಥ 2-3 ಸಲ ಮಾಡಲಿಕ್ಕಿರ್ತದೆ. ಇಲ್ಲಿ ಎಷ್ಟು ಅಗಲ ಅಷ್ಟೇ ಆಗುತ್ತೆ ನೋಡಿ. ನಮ್ಮ ಸ್ಟೂಡೆಂಟ್ಸ್ ತೋರಿಸ್ತಾ ಇದ್ದಾರೆ. ಸೊಂಟದ ಹಿಂಭಾಗಕ್ಕೆ 2 ಕೈಗಳು. ಗಮನಿಸಿ ಬಂದ ವೇಳೆ ಬೇರೆ ಬೇರೆ ಪ್ರಕಾರದಲ್ಲಿ ತರಬೇತಿ ಇದೆ. ಗೋಲು ಒಂದೇ ನೋಡಿ. ಕೈ ಹೀಗಿಟ್ಟು ಸುಲಭ. ಇದು ಪ್ರೆಸ್ ಕೊಡಿ ನೋಡಿ. ಆಮೇಲೆ ಇಲ್ಲಿ ಎಷ್ಟು ಅಗಲ ಅಷ್ಟೇ ಆಗಲ್ಲ. ಒಮ್ಮೆ ನೋಡಿಕೊಳ್ಳಿ. ಮತ್ತು ಹೊಸಬರಾದರೆ ಥೈರಾಯ್ಡ್ ಗ್ರಂಥಿ ಆರೋಗ್ಯ ವರ್ಧನೆಗೆ ಅರ್ಧ ಉತ್ಸಾಹ. ಹೃದಯ ದೌರ್ಬಲ್ಯ, ನೆಕ್ ಪೇನ್ ಇದ್ದವ್ರು ಬೇಡ. ಮೆಥಡ್. ಇನ್ಹೇಲ್. ಬೆಂಡ್ ಬ್ಯಾಕ್ವರ್ಡ್. ಹೆಡ್ ಅಂಡ್ ನೆಕ್ ಹ್ಯಾಂಗ್ ಮಾಡಿ. ನಾರ್ಮಲ್ ಬೇಲಿ. 1 2 3 4 5 6 ಎಕ್ಸೇಲ್. ವೆರಿ ಗುಡ್. ಇಷ್ಟು ತಗೊಳ್ಬೇಡಿ. 1 2 3 4 5. ಪಾದ ಫ್ಲಾಟ್ ಇರಬೇಕು. ರಿಲ್ಯಾಕ್ಸ್. ಎಕ್ಸೇಲ್. ಕಮ್ ಬ್ಯಾಕ್. ಎಸ್ ಬಂಧುಗಳೇ, ಮುಂದೆ ಮುಂದೆ ಹೋಗೋಣಲ್ಲ. ಇದೀಗ ನೆಕ್ಸ್ಟ್ ಕಂಟಿನ್ಯೂಷನ್ನು ಹೊಟ್ಟೆಯ ಆಧಾರದಲ್ಲಿ ಮಕರಾಸನ. ಬಹಳಷ್ಟು ಮಂದಿ ಹೇಳ್ತಾರೆ ಬ್ಯಾಕ್ ಪೈನ್. ಯಾರಿಗೆ ಬ್ಯಾಕ್ ಪೈನ್ ಆಗ್ತದೆ ಅವ್ರು ಇದರಲ್ಲೇ ಮಾಡಬೇಡಿ. ಪ್ಲೀಸ್ ವಾಚ್. ಟೋಟಲಿ ಕನ್ಫ್ಯೂಷನ್ ನೋಡಿ. ಕೈ ಇದನ್ನು ಎಳಿಬೇಕು. ಬಲ ಕೈಯಿಂದ ಎಡಕಾಲು ನೋಡಿ ಹೀಗೆ ಬರ್ಬೇಕು. ಇಲ್ಲ ಒಳ್ಳೆ ಟ್ರೈ ಮಾಡೋಣ. ಎಸ್, ಕಷ್ಟ ಆಗೋರು ಮಾಡಬೇಡಿ. ಮಂಡಿಯ ಹತ್ತಿರ ಬಲ ಕೈಯನ್ನು ನೇರವಾಗಿಸಿ. ರೈಟ್ ದ ರೈಟ್ ಹ್ಯಾಂಡ್. ಎಕ್ಸೇಲ್. ನಾನು 2 ಲ್ಯಾಂಗ್ವೇಜ್ ಹೇಳ್ತಾ ಇದ್ದೀನಿ. ಕೈಯಿಂದ ಉರಿ. ಈಗ ಎಡ ಕೈಯಿಂದ ಬಲ ಕಾಲಿನ ಪಾದ ಅಥವಾ ಹೆಬ್ಬೆರಳು ಟರ್ನ್ ಮಾಡಿ. ಶೋಲ್ಡರ್ಸ್. 1 2 3 4 5 6 7 8 9 10. ಈಗ ಎಡ ಕೈಯನ್ನು ಹೀಗೆ ತಂದು ಮತ್ತೆ ಬಲ ಕೈಯನ್ನು ಮೇಲೆ ಬನ್ನಿ. ಎಡಬನ್ನಿ. ಹೆಂಗಸದ ಸೈಡ್ ಪೋಸ್ಟರ್ ಅವರಿಗೆ ಸುಲಭವಾಗ್ತದೆ. ಎಡ ಕಾಲನ್ನು ಮಡಿಸಿಕೊಂಡು ಬಲ ಮಂಡಿಯ ಹತ್ತಿರ
ಇದು ಸ್ಪೆಷಲಿ ಸ್ಪೈನಲ್ ಬ್ಯಾಕ್ ಫ್ರೀ ಆಗಿರ್ಬೋದು. ಎಳಿಬೇಕು, ಬಿಡಬಾರ್ದು, ಈ ಕೈ ಎಳಿಬೇಕು ಸರ್. ಮತ್ತೆ ಈ ಕೈಯನ್ನು ಊರಿ ಸರಿ ಎಳೀರಿ ಸರ್, ಎಳೀರಿ. ಹಾಗೆ ಇದು ಮಿಡ್ಲ್ ಆಫ್ ದ ಸೀಟ್, ಹತ್ತಿರ ಕೈ ಹತ್ತಿರ ಬನ್ನಿ. ಗುಡ್. ಇನ್ನು ಇದನ್ನು ಹೀಗೆ ತಕ್ಕೊಳ್ಳಿ, ಬಲ ಕೈಯಿಂದ ಎಡಕಾಲಿನ ಪಾದ ಅಥವಾ ಹೆಬ್ಬೆರಳು. ವೆರಿ ಗುಡ್. 3 5 6 7 8 9 10 ರಿಲ್ಯಾಕ್ಸ್. ಈಗ ಬಲಕ್ಕೆ ಇಲ್ಲಿ ಯೋಗ ಸ್ಟೂಡೆಂಟ್ಸ್ ತೋರಿಸ್ತಾ ನೋಡಿ, ಇವರು ಸೈಡ್ ಪೋಸ್ಟರ್, ಕಾಲು ವಿ ಶೇಪ್ ಇರಬೇಕು, ಕಾಲು ವಿ ಶೇಪ್ ಸರ್, ಕಾಲು ವಿ ಶೇಪ್ ಹೀಗೆ ಸರ್, ದರ್ಶನ ಸರ್, ಹಾಗೆ. ಗುಡ್, ವೆರಿ ಗುಡ್. ಕಾಲು ಹೀಗೆ ಅಡ್ಡ ಹಾಕ್ಬೇಕು, ಅಡ್ಡ. ಕ್ರಾಸ್ ಮಂಜು ಸರಿ ಮಾಡಿ ಅವ್ರಿಗೆ ಸರ್. ಸರಿ ಸರಿ ಸರಿ. ಯಾರಿಗೆ ಬ್ಯಾಕ್ ಪೇನ್ ಇದೆ, ಯಾರಿಗೆ ಸೊಂಟ ನೋವಿದೆ, ಅವ್ರು ಹೀಗೆ ಮಲಗಬೇಕು. ದಿಸ್ ಈಸ್ ಒನ್ ಆಫ್ ದ. ಈಗ ಕಂಟಿನ್ಯೂಷನ್ ನಾನೆಲ್ಲ ಹೇಳ್ಬೇಕಲ್ಲ, ಸೊಂಟ ನೋವು ಬೆನ್ನು ಕಮ್ಮಿ ಆಗಲಿಕ್ಕೆ ಅಸ್ತಮಾ ನಿಯಂತ್ರಣ, ಪ್ರಥಮವಾಗಿ ಹೃದಯ ದೌರ್ಬಲ್ಯ ಮತ್ತೆ ನೆಕ್ ಪೇನ್ ಅವರು ದಯವಿಟ್ಟು ಮಾಡಬೇಕು. ಮೆತ್ತಡಿ ಹೀಗೆ ಪ್ರಥಮ ಕಾಲುಗಳು ಸೇರಿಸಿ ಕೆಳಗೆ. ಗುಡ್, ಒಳ್ಳೆದಾಗಿದೆ, ವೆರಿ ಗುಡ್. ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾವಿನ ಹೆಡೆಯಂತೆ ತಲೆ. ಎಸ್, ಆರಂಭ. ವೆರಿ ಗುಡ್. ಎತ್ತಿ ನೋಡಿ, ಶೋಲ್ಡರ್ ಸ್ಟ್ರೈಟ್ ಮಾಡಿ. ಗುಡ್, ವೆರಿ ಗುಡ್. ಕಾಲು ಸೇರಿಸಿ, ಜಾಯಿನ್ ದ ಫೀಟ್, ಜಾಯಿನ್ ದ ಫೀಟ್. ವೆರಿ ಗುಡ್. 1 2 3 4 5 6 7 8 9 10 ನೋಡಿ, 4 ಮಾಡಿ. ಈಗ ಇನ್ನೊಮ್ಮೆ ಮಾಡೋಣ. ಹೆಡೆ ಎತ್ತುವ ಅಸ್ತಮಾ ನಿಯಂತ್ರಣ. ಇಲ್ಲಿ ಕ್ಯಾಚ್ ಎಲ್ಲ ಹೋಗ್ಲಿಕ್ಕೆ. ವೆರಿ ಗುಡ್, ವೆರಿ ಗುಡ್. ಊರ್ಧ್ವ ದೃಷ್ಟಿ, ಮುಖದಲ್ಲಿ ಸೌಮ್ಯ ಭಾವ, ಭುಜ ಅಗಲ, ಶೋಲ್ಡರ್ಸ್ ವೈಡ್. 1 2 3 4 5 ಎಕ್ಸೇಲ್. ಈಗ ಮಕರಾಸನ, ಟೆಕ್ನಿಕ್ ಮಕರಾಸನ. ಮುಂದಿನ ಯೋಗಾಸನಕ್ಕೆ ಹೋಗೋಣ. ಬರಸಲು ಒಳ್ಳೆಗಿದೆ. 5 6 7 ಜಾಯಿನ್ ದ ಫೀಟ್, ಜಾಯಿನ್ ದ ಫೀಟ್. 8 9 10 ವೆರಿ ಗುಡ್. ಇಲ್ಲ ಅಭ್ಯಾಸ ಮಾಡಿ ತುಂಬ ಮಾಡಲಿಕ್ಕಾಗ್ತದೆ. ಬೆನ್ನಿನ ಆಧಾರ ಬ್ರಿಡ್ಜ್ ಪೋಸ್ಟರ್. ಒಂದು ಕ್ವಿಕ್ ರೌಂಡ್ ನೋಡಿ, ಹೆಚ್ಚು ತೋರಿಸಲ್ಲ ನೋಡಿ. ಇದು ಸೇತು ಬಂದ, ಇದು ಸೊಂಟ ನೋವಿಗೆ ರಾಮಬಾಣ. ಫರ್ಟಿಲಿಟಿ ಬೇಕು ನೋಡಿ, ಈಕ್ವಲ್ ಬಿಡಿ, ದಯವಿಟ್ಟು ನೋಡಿಕೊಡಿ, ಯಾಕಂದ್ರೆ ಚಂದ ಆಗಬೇಕು. ಇನ್ಹೇಲ್. ಈಗ ನೆಕ್ಸ್ಟ್ ಮಾಡಲಿಕ್ಕೆ ಸೊ ಕೈ ಹೀಗೆ ಹಿಡಿಬಹುದು, ಹೀಗೆ ಹಿಡಿಬಹುದು. ಇಲ್ಲ ಇದು ಮಾಡಿ ಮತ್ತೆ ನಾವು ಶವಾಸಕ್ಕೆ ಹೋಗೋಣ. ಎಲ್ಲರೂ ತಿರುಗಿ ಮಲ್ಕೊಳ್ಳಿ. ಬ್ರಿಡ್ಜ್ ಪೋಸ್ಟರ್. ಯು ಹ್ಯಾವ್ ಟು ಕ್ಯಾಚ್ ದ ಹೀಲ್ಸ್. ಕಾಲಾಗಲ್ಲ. ವೆರಿ ಗುಡ್. ಹಿಡ್ಕೊಳ್ಳಿ. 1 2 3 4 ವೆರಿ ಗುಡ್, ಒಳ್ಳೆ ಆಗಿದೆ. ಎಕ್ಸೇಲ್, ಕಮ್ ಬ್ಯಾಕ್. ನೋಡಿ, ಅಲ್ಲಿ ಭುಜ ಎತ್ತಬಾರದು. ಇನ್ನೊಂದು ಮಾಡೋಣ. ಸೊಂಟ ನೋವಿಗೆ ರಾಮಬಾಣ. ಯಾರಿಗೆ ಥೈರಾಯ್ಡ್ ಗ್ರಂಥಿ ಆರೋಗ್ಯವನ್ನು ಒಂದು ಕಾಲರ್ ಎತ್ತಿ ನೋಡಿ. ಇಲ್ಲಿ ಇಲ್ಲ ತುಂಬ ಮಂದಿ ಒಳ್ಳೆ ಮಾಡ್ತಾ ಇದ್ದೀವಿ. ಇಲ್ಲ ಜಾಯಿನ್ ದ ಬೋತ್ ಲೆಗ್ಸ್. ಇನ್ಹೇಲ್. 1 2 3 4 5 6 7 8 9 10 ನಾರ್ಮಲ್. ಎಕ್ಸೇಲ್. ಅವಸರ ಮಾಡಬೇಡಿ, ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಎಲ್ಲರೂ ಪ್ಲೀಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಅಂದರೆ ಕಾಲಾಗಲ್ಲ, ಕೈಗೆಲ್ಲ ಯಾರು ಮಾಡಬೇಡಿ ಬಂದರೆ. ಈಗ ಎಲ್ಲ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಮಾಡೋಣ. ಮುಂದೆ ಎರಡು ಕಾಲನ್ನು 90 ಡಿಗ್ರಿ ಅರ್ಧ ಹಲಾಸನ. ಯಾರು ಮಾಡಬೇಡಿ, ಅಕಾರ್ಡಿಂಗ್ ಟು ಮೈ ಇನ್ಸ್ಟ್ರಕ್ಷನ್. ಎರಡು ಕಾಲುಗಳನ್ನು ಸೇರಿಸಿ ಜೋಡಣೆ ಮಾಡಿ, ಕೈ ತೊಡೆ ಹತ್ತಿರ. ಈಗ ಸೊಂಟ ನೋವಿದ್ದವರು ಒಂದು ಕಾಲಿರಲಿ, ದಯವಿಟ್ಟು ಎರಡು ಕಾಲು ಎತ್ತಬೇಡಿ. ಕ್ರಾನಿಕ್ ಬ್ಯಾಕ್ ಅಲ್ಲಿ ಸ್ಟ್ರೇಟ್ ಇರಬೇಕು, ಕಣ್ಣು ಮುಚ್ಚಿ. ಇದು ಹೀಗೆ ಸರ್, ಸ್ಟ್ರೇಟ್. ವೆರಿ ಸ್ಟ್ರೇಟ್. ನಾರ್ಮಲ್ ಬ್ರೀತ್. 1 2 3 ವೆರಿ ಗುಡ್, ವೆರಿ ಗುಡ್. 9 10 ಎಕ್ಸೇಲ್, ಕಮ್ ಬ್ಯಾಕ್. ಇದು ಡೈಲಿ ಇದನ್ನು ಮಾಡಿ ರಿಲ್ಯಾಕ್ಸ್ ಮಾಡೋದು, ರಿಲ್ಯಾಕ್ಸ್ ಮಾಡಿ. ಇದನ್ನು ಡೈಲಿ ಮನೆಯಲ್ಲಿ 3 ಬಾರಿ ಬೆಳಿಗ್ಗೆ ಮಾಡುವಾಗ ಕೈ ಕೆಳಗೆ ಹೋಗಿ, ಕೈ ಕೆಳಗೆ ಸ್ವಲ್ಪ ಕೈ ಕೆಳಗೆ. ಇನ್ಹೇಲ್. ಎತ್ತಿ. ಇನ್ಹೇಲ್. ಚಿಟ್ಟದಲ್ಲಿ ಎಲ್ಲವನ್ನು ಮಂಡಿ ಮುಡಿಸಿ. ವೆರಿ ಗುಡ್. ಹಿಂದೆ ಸಹ ಒಳ್ಳೆದಾಗಿದೆ. ಆಗಲಿಲ್ಲ, ಇರ್ಬೇಕಲ್ಲಿ, ಕಣ್ಣು ಮುಚ್ಚಿ. 4 5 6 7 8 9 10 ಎಕ್ಸೇಲ್. ಇನ್ನೊಮ್ಮೆ ಮಾಡೋಣ. ಹೊಟ್ಟೆಯ ಗ್ಯಾಸ್ಟ್ರೋದಲ್ಲಿ ಆಲ್ಮೋಸ್ಟ್ 2% ಎಲ್ಲ ಸಹ ಒಳ್ಳೆ ಆಗ್ತಾ ಇದೆ. 2 3 4 5 6 7 8 9 10 ರಿಲ್ಯಾಕ್ಸ್. ಎಸ್. ಈಗ ನೇರವಾಗಿ ಶವಾಸಕ್ಕೆ ಹೋಗೋಣ. ಒಂದೆಂಡ ಬಿಟ್ಟು ಶವಾಸನ. ವಿಶ್ರಾಂತಿ ಮಾಡಿ ಶವಾಸನ. ವಿಶ್ರಾಂತಿ ಮಾಡಿ ದಯವಿಟ್ಟು ಪೂರ್ತಿ ಭಾಗವಹಿಸಿ ಬಂದ್ಬೇಡಿ. ಚಿಕ್ಕ ಊಟ ಮಾಡಿ, ಚಿಕ್ಕ ಊಟ ಮಾಡಿಸಿ ಮಾಡ್ಬೋದು, ಫ್ರೀ ಆಗ್ತದೆ. ನಮಗೆ ಏಕಾಗ್ರತೆ ಬರ್ತದೆ.
ಅದು ಮಾಡಿ ಮತ್ತೆ ಕಪಾಲಭಾತಿ. ಈಗ ಶವಾಸನ ಪೂರ್ತಿ ಭಾಗಿ. ನಾವು ವಿ ಹ್ಯಾವ್ ಟು ಪ್ರಾಕ್ಟೀಸ್ ಶವಾಸನ. ದಣಿದ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ವಿಶ್ರಾಂತಿ ಶವಾಸನ. ಕಾಲುಗಳು 2-2.5 ಅಡಿಯಷ್ಟು ಅಗಲವಿರಲಿ. ದೇಹವನ್ನು ಪೂರ್ತಿ ಸಡಿಲಗೊಳಿಸಿ ಎಲ್ಲ ಹಗುರ ಮಾಡಿ. ಈಗ ಶವಾಸನ. ಮನಸ್ಸಿನಿಂದ ಕಾಲಿನ ಬೆರಳುಗಳನ್ನೇ ನಿಲ್ಲಿಸಿ, ಸಾಮಾನ್ಯ ಉಸಿರಾಟದಲ್ಲೇ ನೆನೆಸಿ. ಸ್ಟೇ ಸಮ್ ಟೈಮ್ ವಿತ್ ಅ ನಾರ್ಮಲ್ ಬ್ರೀತ್. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಟೋಸ್. ನೀವು ನಿಮ್ಮ ಮನಸ್ಸಿನಿಂದ ಕಾಲಿನ ಬೆರಳುಗಳನ್ನೇ ನೆನೆಸಿ, ಕಾಲಿನ ಪಾದಕ್ಕೆ ವಿಶ್ರಾಂತಿ ಕೊಡಿ. ಯುವರ್ ಹ್ಯಾಂಡ್ಸ್. ನೀವು ನಿಮ್ಮ ಮನಸ್ಸಿನಿಂದ ಕೈಗಳ ಪಾದ. ರಿಲ್ಯಾಕ್ಸ್ ಯುವರ್ ಫಿಂಗರ್ಸ್. ದೆನ್ ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್. ಭುಜಗಳ ಭಾಗಕ್ಕೆ ವಿಶ್ರಾಂತಿ ಕೊಡಿ. ನೀವು ನಿಮ್ಮ ಮನಸ್ಸಿನಿಂದ ಭುಜಗಳ ಭಾಗವನ್ನೇ ಇರಿಸಿ, ಭುಜಗಳ ಭಾಗವನ್ನು ಮಾಡಿ ಫ್ರೀ ಮಾಡಿ. ಆಮೇಲೆ ನಿಮ್ಮ ಗಮನವನ್ನು ಈಗ ಬೆನ್ನಿನ ಭಾಗಕ್ಕೆ ತನ್ನಿ. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಬ್ಯಾಕ್ ಬೋನ್. ಬೆನ್ನಿನ ಭಾಗವನ್ನು ಪೂರ್ತಿ ಸಡಿಲಗೊಳಿಸಿ, ಹಾಗೆ ಹಗುರ ಮಾಡಿ, ಫ್ರೀ ಮಾಡಿ, ರಿಲ್ಯಾಕ್ಸ್ ಮಾಡಿ. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಬ್ಯಾಕ್ ಬೋನ್. ದೆನ್ ರಿಲ್ಯಾಕ್ಸ್ ಯುವರ್ ನೆಕ್ ರೀಜನ್. ರಿಲ್ಯಾಕ್ಸ್ ಯುವರ್ ನೆಕ್ ರೀಜನ್. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ ಕೊಡಿ. ಕುತ್ತಿಗೆಯ ಭಾಗವನ್ನು ಪೂರ್ತಿ ಸಡಿಲಗೊಳಿಸಿ, ಹಗುರ ಮಾಡಿ, ಲೂಸು ಮಾಡಿ, ಹಾಗೆ ಫ್ರೀ ಮಾಡಿ, ವಿಶ್ರಾಂತಿ ಮಾಡಿ. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ನೆಕ್ ರೀಜನ್. ರಿಲ್ಯಾಕ್ಸ್ ಯುವರ್ ಫೇಸ್ ಪಾರ್ಟ್. ರಿಲ್ಯಾಕ್ಸ್ ಯುವರ್ ಫೇಸ್ ಪಾರ್ಟ್. ರಿಲ್ಯಾಕ್ಸ್ ಯುವರ್ ಮೌತ್. Relax your nose. Relax your ears. ಕಣ್ಣುಗಳ ಭಾಗಕ್ಕೆ ವಿಶ್ರಾಂತಿ ಕೊಡಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ. ಆಮೇಲೆ ನಿಮ್ಮ ಗಮನವನ್ನು ಈಗ ಹಣೆಯ ಭಾಗಕ್ಕೆ ಕೊಡಿ. ಹಣೆಯ ಭಾಗಕ್ಕೆ ವಿಶ್ರಾಂತಿ ಕೊಡಿ. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಫೋರ್ಹೆಡ್. ರಿಲ್ಯಾಕ್ಸ್ ಯುವರ್ ಹೆಡ್ ರೀಜನ್. ನೀವು ನಿಮ್ಮ ಮನಸ್ಸಿನಿಂದ ಹಣೆಯ ಭಾಗವನ್ನೇ ಇರಿಸಿ, ಹಣೆಗೆ ವಿಶ್ರಾಂತಿಯ ಸಂದೇಶವನ್ನೇ ಕಳಿಸಿ, ವಿಶ್ರಾಂತಿ ಹಗುರ ಮಾಡಿ, ಹಾಗೆ ಲೂಸು ಮಾಡಿ, ಟೈಟ್ ಮಾಡಬೇಡಿ. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಎಂಟೈರ್ ಬಾಡಿ. ರಿಲ್ಯಾಕ್ಸ್ ಯುವರ್ ವಿಶ್ರಾಂತಿ. Now, please try to concentrate on for some time. Try to concentrate only in the normal breathing for some time. ನಿಮಿಷಗಳಾದ ಶ್ವಾಸೋಚ್ಛ್ವಾಸದಂತೆ ಗಮನಿಸಿ, ಉಸಿರಾಟದಂತೆ ಗಮನಿಸಿ. Please try to concentrate only in the normal breathing for some time. ವಿಶ್ರಾಂತಿ ಮಾಡಿ, ವಿಶ್ರಾಂತಿ ಮಾಡಿ, ವಿಶ್ರಾಂತಿ ಮಾಡಿ, ವಿಶ್ರಾಂತಿ ಬಲವನಿಗೆ ತಿರುಗಿ.
you have to move your left leg, turn the right side, open your eyes and sit down. ಎಡಕಾಲನ್ನು ಮಡಿಸಿಕೊಂಡು ಬಲಬದಿಗೆ ತಿರುಗಿ ಮೂರು ಸಲ ಸಾಕು. ಇದೆಲ್ಲ ಪ್ರಾಣಾಯಾಮ ಬೆಳಿಗ್ಗೆ ಮಾಡಿ 20% ಆಕ್ಸಿಜನ್ ಅಬ್ಸರ್ವ್ ಆಗ್ತದೆ. ಮಧ್ಯಾಹ್ನ 40 ಈವ್ನಿಂಗ್ 30 ಅವರು ಪ್ರಾಣಕ್ಕೆ ಹೊಸ ಆಯಾಮ ಬೇರೆ ದೇಹವನ್ನು ಸಂಪನ್ನಾಗಿಸ ಪ್ರಾಣಿ ಶೀತ ಮಾಡುವ ಯಾವಾಗಲೂ ಶೀತ ಮಾಡಬೇಕು. ಉಂಗುರಗಳನ್ನು ಮೂಗಿನ ಟಚ್ ಮಾಡಿ, ಮಧ್ಯೆಗಳು ಮೂಗಿಗೆ ಟಚ್ ಮಾಡಿ, ಮೂರುಗಳು ಗಾಳಿ ಮಾಡಿ ಶಬ್ದವನ್ನು ಕೂಡಿಕೊಳ್ಳಿ. ಮಕ್ಕಳು ಮಾಡಬೇಕು, ವಿದ್ಯಾರ್ಥಿಗಳು ಮಾಡಬೇಕು. ಎಷ್ಟು ಕೊನೆಯ ಘಟನೆಗಳನ್ನ ಅಷ್ಟಾಧಿಕರ 7ನೇ ಗಂಟೆಗೆ ಧ್ಯಾನ ಎಂದರೆ ಅಲ್ಲಿ ನಡೆಸುವ ಅಣೆಚೆಗಳಿದೆ. ಅದನ್ನೇ ಪ್ರತಿಬಿಂಬ ತನ್ನ ಮಾತ್ರೆಗಳನ್ನು ಸೂಕ್ಷ್ಮವಾಗಿ ಬಳಸಿಕೊಳ್ಳುವ ಸಾಧನೆ ಧ್ಯಾನ. ಧ್ಯಾನ ಎಂಬ ಶಬ್ದ ಲ್ಯಾಟಿನ್ ಭಾಷೆಯ ಬೇರೆ ಶಾಂತಿಗಾಗಿ ಧ್ಯಾನ ಮಾಡಿ, ಮನಸ್ಸಿನ ನಿರ್ಮಲತೆಗಾಗಿ ಮಾಡಿ. ಅದರಲ್ಲಿ ವಿಷಯಗಳು ಸ್ಪಷ್ಟ ಹೇಳಿದ್ದಾರೆ. ಅದೇನೋ ಉಚ್ಚಾರಣ ಕಾರಣ ಭಾರತ ಸರ್ಕಾರ ಇಲಾಖೆ ಈ ಮುಳುಗಡೆ ಮಾಡಿಕಾಡಾಗಬೇಕೆಂದ್ರೆ ನನ್ನ ಮನಸ್ಸು ಪ್ರಫುಲ್ಲವಾಗಿರ್ಬೇಕು, ಮನಸ್ಸು ಆನಂದವಾಗಿರ್ಬೇಕು, ಮನಸ್ಸು ಶಾಂತವಾಗಿರ್ಬೇಕು, ಸಮಚಿತ್ತಲಿರಬೇಕು. ಈಗ ಸಣ್ಣ ಜ್ಞಾನವನ್ನ ತೋರುವೆರಡನ್ನು ಹೆಬ್ಬೆರಳಿನಲ್ಲಿ ಕೂತ್ರೆ ದಯವಿಟ್ಟು ಭಾಗವಹಿಸಬೇಕು. ಬಹಳ ಇಂಪಾರ್ಟೆಂಟ್ ಸಣ್ಣ ಜ್ಞಾನ. ನಾವು ಸಂಸಾರಿಗಳು ಚಿಕ್ಕ ಚಿಕ್ಕ ಜ್ಞಾನ ಮಾಡಬಾರ್ದು, ಅಭ್ಯಾಸ ಸಾಧನೆ ಮಾಡಬೇಕು. ದಯವಿಟ್ಟು ಲಕ್ಷ ಬೆನ್ನು ಬುದ್ಧಿಗೆ ನೇರ ದೇಹ ಸಡಿಲ ತೂರು ಬೆರಳು ಹೆಬ್ಬೆಳತಿಗೆ ಒಂದು ಮತ್ತೆ ಶುಕ್ರಗ್ರಹ ವಾಯುವ್ಯ ನೀವು ತೋರು ಬೆರಳು ಹೆಬ್ಬೆಳತು ಮಣೆ ವಾಚಿದ ಪ್ರೀ ಸಿನಂತೆ ಬೇರೆ ರೀತಿಯಲ್ಲಿ ಆಗಿದೆ. ಇದು ಸಿರಂಗ ಶೂನ್ಯ ಕಾನ್ಸಂಟ್ರೇಟ್ ಪರಮಾತ್ಮ ಮಾತೆ ವಿಷಯಗಳಾದ ವಾಯು ವಿಷಯಗಳಾದ ಇಷ್ಟರಿಗಳು
ಶಾಂತಿ ಶಾಂತಿ ಶಾಂತಿ. ಆ ಶಾಂತಿ ಮತ್ತೆ ಹೇಳೋಕೆ ಗಟ್ಟಿ ಹೇಳಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.